ಮಾನ್ಯ DVG ಅವರ ಮಂಕುತಿಮ್ಮನ ಕಗ್ಗದ ಹೊತ್ತಿಗೆಯಿಂದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವನ್ನು ಆಲಿಸುತ್ತಿರುವಂಥ ಸರ್ವರಿಗೂ ನಮಸ್ಕಾರಗಳು. ಇಂದಿನ ಸರಣಿ ಸಂಚಿಕೆ 70ನೇ ಕಾರ್ಯಕ್ರಮ. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಗಾಯನದೊಂದಿಗೆ ಧ್ವನಿಯಾದವರು ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಇಂದಿನ ಕಗ್ಗ ರಸ ರುಚಿಗಳನ್ನು ಕಲಿಸಿ ಪಕ್ವ ಅನ್ನಗಳ ಪಚಿಸಿ. ರಸ ರುಚಿಗಳನ್ನು ಕಲಿಸಿ ಪಕ್ವ ಅನ್ನಗಳ ಪಚಿಸಿ. ರಸನೆಯಲ್ಲಿ ನೀರು ಇಳಿಸಿ ಬಿಸಿ ಉಸಿರ ಬಿಡಿಸಿ. ರಸನೆಯಲ್ಲಿ ನೀರು ಇಳಿಸಿ ಬಿಸಿ ಉಸಿರ ಬಿಡಿಸಿ. ದಶ ದಿಶೆಗಳಿಂ ಮುತ್ತಿ ಬರುವ ಪ್ರಕೃತಿಗೆ ಅದು ಆರು. ದಶ ದಿಶೆಗಳಿಂ ಮುತ್ತಿ ಬರುವ ಪ್ರಕೃತಿಗೆ ಅದು ಆರು. ವಶನು ಆಗದೆ ಇಹ ನರನು. ವಶನು ಆಗದೆ ಇಹ ನರನು. ಮಂಕುತಿಮ್ಮ. ರಸ ರುಚಿಗಳನ್ನು ಕಲಿಸಿ ಪಕ್ವಾನ್ನಗಳ ಪಚಿಸಿ. ರಸನೆಯಲಿ ನೀರಿಳಿಸಿ ಬಿಸಿಯುಸಿರ ಬಿಡಿಸಿ. ದಶ ದಿಶೆಗಳಿಂ ಮುತ್ತಿ ಬರುವ ಪ್ರಕೃತಿಗದಾರು. ವಶನಾಗದಿಹ ನರನು ಮಂಕುತಿಮ್ಮ. ವಶನಾಗದಿಹ ನರನು ಮಂಕುತಿಮ್ಮ. ಬಂಧುಗಳೇ, ಪ್ರಕೃತಿಯ ಮಡಿಲಲ್ಲಿ ಸಿಗುವ ಸಂತಸ ಇನ್ನೆಲ್ಲಿಯೂ ಕೂಡ ಸಿಗಲು ಸಾಧ್ಯವಿಲ್ಲ. ಬಗೆ ಬಗೆಯ ರಸಭರಿತವಾದಂತಹ ಅಡುಗೆಯನ್ನು ಮಾಡಲು ಕಲಿಸಿ ಅವುಗಳ ರುಚಿಗಳನ್ನು ಮನುಷ್ಯನ ನಾಲಿಗೆಗೆ ತೋರಿಸಿ ಭೋಜನವ ಬಡಿಸಿ ಬಾಯಲ್ಲಿ ನೀರಿರುವಂತೆ ಮಾಡಿ ಹಲವು ಬಗೆಯ ಪಕ್ವಾನ್ನಗಳನ್ನು ಜೀರ್ಣಿಸಿಕೊಂಡು ನಾಲಿಗೆಗೆ ರುಚಿಯ ತೋರಿಸಿ ಮತ್ತೆ ಮತ್ತೆ ಇನ್ನಷ್ಟು ಮಗದಷ್ಟು ಆ ರುಚಿಯನ್ನ ಸವಿಯಬೇಕೆಂಬ ಆಸೆ ತೋರಿದಂತೆ ಪ್ರಕೃತಿಯು ಸರ್ವ ಮೂಲಗಳಿಂದಲೂ ನಮ್ಮನ್ನ ಸೆಳೆಯುತ್ತಿರುವಾಗ ಈ ಪ್ರಕೃತಿಯ ಸಂರಚನೆಗೆ ಬದ್ಧನಾಗದಿರುವ ಮನುಷ್ಯನು ಯಾರಾದರೂ ಇಲ್ಲಿ ಇದ್ದಾರೆಯೇ ಅಂತ ಗುಂಡಪ್ಪನವರಲ್ಲಿ ಕೇಳುತ್ತಾರೆ. ಪ್ರಿಯರೇ, ಮನುಷ್ಯ ಈ ಭೂಮಿ ಮೇಲೆ ಬದುಕೋದಕ್ಕಾಗಿಯೇ ತಿನ್ನುತ್ತಾನೆ. ಇನ್ನು ಕೆಲವರು ತಿನ್ನುವುದಕ್ಕಾಗಿ ಬದುಕ್ತಾರೆ. ಆದರೆ ಇಲ್ಲಿ ಒಂದು ತಿನ್ನುವಂಥ ಕ್ರಿಯೆ ಅದು ಸಹಜವಾದದ್ದು ಮತ್ತು ಸ್ವಾಭಾವಿಕವಾದದ್ದು. ಉಪ್ಪು, ಖಾರ, ಹುಳಿ, ಸಿಹಿ, ಕಹಿ ಹೀಗೆ ಹಲವು ರುಚಿಗಳಿಗೆ ಈ ಮನುಷ್ಯ ಮಾರು ಹೋಗಿದ್ದಾನೆ. ದಿನನಿತ್ಯ ಬದುಕಿನಲ್ಲಿ ರುಚಿಕಟ್ಟಾದ ಆಹಾರಗಳನ್ನು ಮಾಡುವ ಬಗೆ ಅದು ಪ್ರಕೃತಿಯ ಅವನಿಗೆ ಕಲಿಸಿದೆ. ಅಡುಗೆಯನ್ನ ಮಾಡುವ ಕಲೆ ಹೊಟ್ಟೆ ತುಂಬಿಸಿಕೊಳ್ಳುವ ನೆಪದಲ್ಲಿ ಆರಂಭಗೊಂಡಿದ್ದರೂ ಕೂಡ ಇಂದು ವಿಶ್ವಮಟ್ಟದಲ್ಲಿ ವ್ಯಾವಹಾರಿಕವಾಗಿ ಲಾಭ ಗಳಿಸುವ ಉದ್ಯಮವಾಗಿ ಬೆಳೆದು ನಿಂತಿದ್ದು ನಿಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಪಾಕಶಾಸ್ತ್ರದಲ್ಲಿ ಪುರುಷರು ಮತ್ತು ಮಹಿಳೆಯರು ನಡುವೆ ಸ್ಪರ್ಧೆಯೂ ಇದೆ. ಇರುವರು ಕೂಡ ಅಚ್ಚುಕಟ್ಟಾಗಿ ರುಚಿಕಟ್ಟಾಗಿ ಅಡುಗೆಗಳನ್ನು ಮಾಡ್ತಾರೆ. ಅಡುಗೆಯಲ್ಲಿ ತಯಾರಾಗುವ ಪಕ್ವಾನ್ನಗಳ ಬಗೆಯನ್ನು ಕಂಡರೆ ಆಶ್ಚರ್ಯವೇ ಆಗ್ತದೆ. ಬಾಯಲ್ಲೆಲ್ಲರಿಗೂ ನೀರು ಬರ್ತಾ ಇದೆ ಅಂತ ಅನಿಸ್ತದೆ. ಬಗೆ ಬಗೆಯ ತಿಂಡಿ ತಿನಿಸುಗಳು, ಆಹಾರಗಳೆಲ್ಲವೂ ನೆನಪಾಗ್ತವೆ. ಈಗಂತೂ ಮಳೆಗಾಲ, ಕೇಳೋದೇ ಬೇಡ, ಅಷ್ಟು ಹಸಿವಾಗ್ತದೆ. ಹಸಿವಾಗುವ ಸಂದರ್ಭದಲ್ಲಿ ಏನಾದರೂ ಸಿಕ್ಕಿದ್ರೆ ತಿನ್ನುವ ಅಂತ ಖುಷಿ ಪಡುವ ಅಂತ ಮನಸ್ಥಿತಿ ನಮ್ಮದು. ಹೀಗೆ ಪ್ರದೇಶದಿಂದ ಪ್ರದೇಶಕ್ಕೆ ಆಹಾರಗಳು ಭಿನ್ನವಾಗಿರ್ತವೆ. ಪ್ರದೇಶದಿಂದ ದೇಶದವರೆಗೂ ವೈಶಿಷ್ಟ್ಯಪೂರ್ಣವಾದಂಥ ಸಲಕರಣೆ ಸಹಿತ ಆಹಾರದ ಬಗೆಗಳು ನಮಗೆ ಸಿಗುತ್ತವೆ. ಎಲ್ಲವೂ ವಿಶಿಷ್ಟವೇ, ವೈಶಿಷ್ಟ್ಯಪೂರ್ಣವೇ, ಪ್ರಕೃತಿಯಿಂದಲೇ ಬಂದಿರುವಂತಹದ್ದು. ಆಹಾರದ ಬಗೆ ಅಭಿರುಚಿಯು ಈ ಪ್ರಕೃತಿಯು ನಮಗೆಲ್ಲರಿಗೂ ಕಲಿಸಿದೆ. ಆಸೆಗಳ ಮೂಲಕ ಘಮಘಮ ಪರಿಮಳದ ನಳಪಾಕವು ಮನುಷ್ಯರನ್ನ ತನ್ನತ್ತ ಸೆಳೆಯುತ್ತಿದೆ. ಅಷ್ಟೇ ಅಲ್ಲದೆ ಆಹಾರದ ಸುವಾಸನೆಗೆ ಮರುಳಾಗದವರಾರು, ಆಕರ್ಷಿತರಾಗದವರಾರು ಅಂತ ಕವಿಯಲ್ಲಿ ಕೇಳ್ತಾರೆ. ಹೀಗೆ ಕಗ್ಗದಲ್ಲಿ ರಸ ರುಚಿಗಳನ್ನ ಕಲಿಸುವ ಮೂಲಕ ಪಕ್ವಾನ್ನ ಸಿದ್ಧಗೊಂಡು ಕಾಯಿಸಿ ಬಳಲಿಸಿ ಬಿಸಿ ಉಸಿರ ಬಿಡುತ್ತದೆ. ಎಲ್ಲ ದಿಕ್ಕುಗಳಿಂದಲೂ ನಮ್ಮನ್ನ ಸೆಳೆದು ತನ್ನ ವಶಕ್ಕೆ ಪಡೆಯುತ್ತದೆ. ಪ್ರಕೃತಿಯ ಭಾವ ಪ್ರಪಂಚವು ಇದರಿಂದ ಪಾರಾಗಲು ಖಂಡಿತವಾಗಿಯೂ ಯಾರಿಂದಲೂ ಸಾಧ್ಯವಿಲ್ಲ. ಏನಂತೀರಿ? ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು, ನಮಸ್ಕಾರ, ಶುಭ ದಿನ. ನಿಮ್ಮ ಆರೋಗ್ಯದ ಬಗ್ಗೆ ಇರಲಿ ಗಮನ. ಹಾಗಾಗಿ ಮಾಸ್ಕ್ ಧರಿಸೋಣ, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳೋಣ, ಕರೋನಾವನ್ನು ಓಡಿಸೋಣ.